ಹೆರಿಗೆಗೆ ಬಂದಿದ್ದ ಗರ್ಭಿಣಿ ಮಹಿಳೆ ವೈದ್ಯರಿಲ್ಲದ ಕಾರಣ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರೆಯದೆ ಸಾವಿಗೀಡಾಗಿರುವ ಘಟನೆ ನಡೆದಿದ್ದು ತಾಯಿ ಮಗು ಇಬ್ಬರು ಬಲಿಯಾಗಿದ್ದಾರೆ. ಮಿಡಿಗೇಶಿ ಹೋಬಳಿ ಬ್ರಹ್ಮದೇವರಹಳ್ಳಿ ಗ್ರಾಮದ ವಾಸಿ ಕಮಲಮ್ಮ ಮೃತ ಮಹಿಳೆ ಎಂದು ಗುರುತಿಸಲಾಗಿದ್ದು, ಹೊಸಕೆರೆ ಆಸ್ಪತ್ರೆಗೆ ಹೆರಿಗೆಗೆ ಬಂದಿದ್ದ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರಿರಲಿಲ್ಲ ಎನ್ನಲಾಗಿದೆ. ವೈದ್ಯರಿಲ್ಲದ ಕಾರಣ ನರ್ಸ್ಗಳೇ ಚಿಕಿತ್ಸೆ ನೀಡಿದ್ದಾರೆ. ಪರಿಸ್ಥಿತಿ ಬಿಡಗಾಯಿಸಿದಾಗ ತಾಲೂಕು ಆಸ್ಪತ್ರೆಗೆ ಸಾಗಿಸಲು ಯತ್ನಿಸಲಾಗಿದೆ. ಆದರೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಕೂಡ ಲಭ್ಯವಾಗಲಿಲ್ಲ ಎನ್ನಲಾಗಿದೆ. ಬಹಳಷ್ಟು ಸಮಯಗಳ ಬಳಿಕ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ದಾರಿ ಮಧ್ಯೆ ಮಹಿಳೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ವೈದ್ಯರಿಲ್ಲದ ಕಾರಣ ತಾಯಿ ಹಾಗೂ ಮಗು ಸಾವನ್ನಪ್ಪಿದೆ. ಸೂಕ್ತ ಸಮಯಕ್ಕೆ ವೈದ್ಯರು ಲಭ್ಯವಾಗದ ಕಾರಣದಿಂದಾಗಿ ತಾಯಿ ಮಗು ಇಬ್ಬರು ಸಾವಿಗೀಡಾಗುವಂತಾಯಿತು ಎಂದು ಮೃತರ ಕುಟುಂಬಸ್ಥರು ಆರೋಪಿಸಿದ್ದು, ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಸಂಬಂಧ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ವೆಹಿಕಲ್ ಮಾಡ್ಕೊಂಡು ಆಂಬುಲೆನ್ಸ್ ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ ಸರ್. ಆಂಬುಲೆನ್ಸ್ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಸರ್. ನಾನು ಕಾರಾಗಿ ಮಾಡ್ಕೊಂಡು ಬಂದೆ ಸರ್. ನಾನು ತೋರಿಸಿದೆ, ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ತೋರಿಸಿದೆ ಸರ್. ಕರ್ಕೊಂಡು ತೋರಿಸಿದಕ್ಕೆ ಇಲ್ಲ ನಾರ್ಮಲ್ ಆಕತ್ತೆ ಅಂತ ಹೇಳಿದ್ರು ಸರ್. ಅವಾಗ ನೋಡಿದೆ, ಒಂದು ಅರ್ಧ ಗಂಟೆಯಿಂದ ಅದೇನು ಮಾಡ್ತಾರೆ ಅಂತ ನೋಡಿದ್ರೆ ಈಗ ಮಗ ಎಳೆಯೋದು ಇದು ಮಾಡೋದು ಏನೇನೋ ಮಾಡ್ತಾರೆ ಸರ್. ಅವರಲ್ಲಿ ಮುಲ್ಕಮ್ಮ ಅಂದ್ರು ಸರ್. ಮುಲ್ಕಮ್ಮ ಅಂದ್ರು. ಮುಲ್ಕರು ಇಲ್ಲ ಸರ್, ಏನಿಲ್ಲ ಸರ್. ತಿರ್ಗಾ ಆಮೇಲೆ ಡೆಲಿವರಿ ಆಯ್ತು ಅಂತಂದ್ರು ಸರ್. ಮಗ ಏನು ಸರ್ ಸೌಂಡೇ ಇಲ್ಲ ಸರ್. ಮಗಂದು ಸೌಂಡೇ ಇಲ್ಲ ಸರ್. ಏನಂತಾರೆ, ತುಮಕೂರು ತಗೊಂಡೋಗ್ರಿ, ಮರಿಗೆ ತಗೊಂಡೋಗ್ರಿ ಸರ್, ಮರಿಗೆ ತಗೊಂಡೋಗ್ರಿ, ತುಮಕೂರು ತಗೊಂಡೋಗ್ರಿ, ಮಗನ ನೀರು ತುಂಬೈತೆ ತಲೆಗೆ ನೀರು ತುಂಬ್ಕೊಂಡೈತೆ, ಅದು ಮಾಡೈತೆ ಇದು ಮಾಡೈತೆ ಅಂತ ಸುಮ್ಮನೆ ಹೇಳ್ತಾರೆ ಸರ್. ಅವರು ಅಲ್ಲಿ ಏನು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲಿಲ್ಲ ಸರ್. ಆಂಬುಲೆನ್ಸ್ ವ್ಯವಸ್ಥೆ ಮಾಡಲಿಲ್ಲ. ಇಲ್ಲ ಸರ್, ಆಂಬುಲೆನ್ಸ್ ಇಲ್ಲ ಸರ್, ಯಾರು ಇಲ್ಲ ಸರ್. ನಾವೇ ಮಾಡ್ಕೊಂಡ್ಬಂದಿವಿ ಸರ್. ವೆಹಿಕಲ್ ಕಾರ್ ಮಾಡ್ಕೊಂಡ್ಬಂದಿವಿ ಸರ್. ನಾನು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇಲ್ಲ, 1 ಅವರ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತ ಯಾರು ಹೇಳಿದ್ದು ನಿಮ್ಗಲ್ಲಿ? ಸರ್ ಸಿಸ್ಟರ್ ಸರ್, ಅದು ಡಾಕ್ಟ್ರು ಇಲ್ಲ ಸರ್. ಅಲ್ಲಿ ಸಿಸ್ಟರ್ ಇರ್ತಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.